ಮಂಗಳೂರು ನಗರದ ಪಂಚಮುಖರುವಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯು ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆಂದು ಆರೋಪಿಸಿ ಮಾಜಿ ಕಾರ್ಪೊರೇಟರ್ ದಯಾನಂದ ಶೆಟ್ಟಿಯವರ ನೇತೃತ್ವದಲ್ಲಿ ಶಾಲೆಯ ಎದುರು ಪ್ರತಿಭಟನೆ ನಡೆಯಿತು. ಮುಖ್ಯ ಶಿಕ್ಷಕಿಯು ಶಿಕ್ಷಣ ವಿರೋಧಿಯಾಗಿದ್ದು ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಗಾಲು ಹಾಕುತ್ತಿದ್ದಾರೆ. ಊರವರು ಸೇರಿಕೊಂಡು ಅಭಿವೃದ್ಧಿಪಡಿಸಿದ ಮತ್ತು ಮಾದರಿ ಶಾಲೆಯಾಗಿ ರೂಪುಗೊಂಡಿದ್ದ ಶಾಲೆಯನ್ನ ಮುಖ್ಯ ಶಿಕ್ಷಕಿ ಚಂದ್ರಾವತಿ ನಾಶ ಮಾಡುತ್ತಿದ್ದಾರೆ ಎಂದು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವ ದಯಾನಂದ ಶೆಟ್ಟಿಯವರು ಆರೋಪಿಸಿದ್ದಾರೆ. ಶಾಲೆಗಾಗಿ ಅಭಿವೃದ್ಧಿ ಸಮಿತಿಯನ್ನು ಮಾಡಿಕೊಂಡು ಊರವರ ಮತ್ತು ದಾನಿಗಳ ಸಹಾಯದಿಂದ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕಂತ ನಿರ್ದೇಶನವಿದೆ. ಆ ನಿರ್ದೇಶನದನ್ವಯ ನಾವು ಇಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ. ಈಗ 7 ತರಗತಿಗಳು ನಿರ್ಮಾಣ ಹಂತದಲ್ಲಿದೆ. ಅದರಲ್ಲಿ 3 ತರಗತಿ ಇನ್ನೂ ನಿರ್ಮಾಣ ಆಗಬೇಕಿದೆ. 2019ರಲ್ಲಿ ಇಲ್ಲಿಗೆ ವರ್ಗಾವಣೆಗಾಗಿ ಬಂದಂಥ ಮುಖ್ಯೋಪಾಧ್ಯಾಯಿನಿ ಚಂದ್ರಾವತಿ ಎನ್ನುವರು ಅವರು ಈ ಶಾಲೆಗೆ ಬಂದ ನಂತರ ಎಲ್ಲವನ್ನ ಬುಡಮೇಲು ಮಾಡಿಕೊಂಡು ಹೋಗಿದ್ರು. ಯಾವುದನ್ನು ಇಲ್ಲಿ ಹಿಂದೆ ಮಾಡಿದಂಥ ಅಭಿವೃದ್ಧಿಗಳಿರ್ಬೋದು, ಪೂರ್ವ ಪ್ರಾಥಮಿಕ ಶಾಲೆ ಇರ್ಬೋದು, ಇಂಗ್ಲೀಷ್ ಮೀಡಿಯಂ ಇರ್ಬೋದು, ಯಾವುದನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟರು. ದತ್ತು ಪಡ್ಕೊಂಡ ಶಾಲೆಯನ್ನು ದತ್ತುಪಡಿಸಿಕೊಂಡಂಥ ನವಚೇತನ ಟ್ರಸ್ಟ್ ಅನ್ನುವಂಥ ಸಂಸ್ಥೆಯನ್ನು ಅದರ ದತ್ತು ಮಾನ್ಯತೆಯನ್ನು ರದ್ದುಗೊಳಿಸಿದರು, ಬೇರೆ ಬೇರೆ ಸುಳ್ಳು ಕೇಸುಗಳನ್ನು ಕೊಡಿಸಿ. ಇನ್ನೂ ಹಲವಾರು ಇದನ್ನು ಇಲ್ಲಿನ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಮುಚ್ಚಲಿಕ್ಕೆ ಆರ್ಡರ್ ತರಿಸಿದರು. ಅಲ್ಲಿ ಅವ್ಯವಹಾರ ಆಗ್ತದೆ, ಏನೆಲ್ಲ ಇದಾಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಒಟ್ಟಾರೆಯಾಗಿ ಅವರಿಗೆ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಬಾರ್ದು. ಶಾಲೆಯ ಶಿಕ್ಷಕಿಯರಿಗೆ, ಮುಖ್ಯವಾಗಿ ಮುಖ್ಯೋಪಾಧ್ಯಾಯರಿಗೆ ಮಕ್ಕಳ ಸಂಖ್ಯೆ ಹೆಚ್ಚಾದರೆ ಕಡಿಮೆ ಇದ್ದಷ್ಟು ಅವರಿಗೆ ಆರಾಮವಾಗಿ ಇರ್ಬೋದು, ಬೇಕಾದ ಇಷ್ಟ ಬರುವಾಗಿ ಇರ್ಬೋದು ಅನ್ನೋ ಅವರ ಉದ್ದೇಶ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಇದು ಈ ಒಂದು ಶಾಲೆಯ ಕಥೆಯಲ್ಲ, ಅದು ನಾವು ಬೇರೆ ಬೇರೆ ಶಾಲೆಗಳಲ್ಲಿ ನಾವು ಶಿಕ್ಷಕಿಯರ ವ್ಯವಸ್ಥೆಯನ್ನು ಕಾಣ್ಬೋದು. ಆದರೆ ಬಹುತೇಕ ಹೆಚ್ಚಿನ ಶಾಲೆಗಳಲ್ಲಿ ಅಲ್ಲಿನ ಶಿಕ್ಷಕರು ಶಾಲೆಯನ್ನು ಉಳಿಸಲಿಕ್ಕೆ, ಮಕ್ಕಳಿಗೆ ಶಿಕ್ಷಣ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಕಷ್ಟು ಕೆಲಸ ಮಾಡುವುದನ್ನು ನಾವು ಕಾಣ್ತೇವೆ. ಆದರೆ ಇಲ್ಲಿನ ಶಿಕ್ಷಕಿ, ಮುಖ್ಯವಾಗಿ ಇಲ್ಲಿನ ಮುಖ್ಯೋಪಾಧ್ಯಾಯಿನಿಯವರು ಇದನ್ನು ನಮ್ಮ ಶಾಲೆಯನ್ನು ಮುಚ್ಚಲಿಕ್ಕೆ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕಾಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಪುಂಜಾ ಅವರು 1 ವಾರದ ಒಳಗಡೆ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದ ಚಂದ್ರನಾಯ್ಕ್, ಅಸ್ಗರ್, ಮಂಜುಳಾ, ಶಾರದಾ, ಬಶೀರ್, ನೌಶಾದ್, ಶೈನಾಜ್. 2019ರಲ್ಲಿ ನಮ್ಮ ಮುಖ್ಯ ಶಿಕ್ಷಕಿ ಚಂದ್ರಾವತಿ ಇವರಿಲ್ಲಿಗೆ ಬೇರೆ ಶಾಲೆಯಿಂದ ವರ್ಗಾವಣೆಯಾಗಿ ಬಂದಿರುತ್ತಾರೆ. ಆದರೆ ಅವರು ಬಂದ ನಂತರ ನಮ್ಮ ಮಕ್ಕಳು ವ್ಯಾಸಂಗ ಮಾಡುತ್ತಿರುವಾಗಲೇ ಏನೋ ಅವ್ಯವಹಾರ ನಡೆದಿದೆ ಅಂತ ಹೇಳ್ತಾರೆ ಸರ್. ಆದರೆ ಅವ್ಯವಹಾರ ನಡೆದಿದ್ದೇ ಆದರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡು ಏನು ಮಾಡಬೇಕಿತ್ತು ಇವರು? ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡು ಯಾರು ಅವ್ಯವಹಾರವನ್ನು ನಡೆಸಿದ್ದಾರೋ ಅವರ ಒಂದು ಅವ್ಯವಹಾರ ಸಾಬೀತಾದಲ್ಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಂಡು ಅವರ ಹುದ್ದೆಯನ್ನು ಅನರ್ಹ ಮಾಡಿ ಅವರ ಹುದ್ದೆಗೆ ಇನ್ನೊಬ್ಬರನ್ನು ನೇಮಕ ಮಾಡಬೇಕಿತ್ತು, ಅರ್ಹರನ್ನು ನೇಮಕ ಮಾಡಬೇಕಿತ್ತು. ಆದರೆ ಇಲ್ಲಿ ಅದು ನಡೀಲಿಲ್ಲ. ಏನಾಗಿದೆ ಅಂತ ಹೇಳಿದರೆ, ನಮ್ಮ ಪುಟ್ಟ ಪುಟ್ಟ ಮಕ್ಕಳು ಕಲಿಯುವಾಗ ಆ ಕಲಿಕೆಗೆ ಅಡ್ಡಿಪಡಿಸಿ ಆ ಕಲಿಕೆಗೆ ಅವರನ್ನೇ ಅನರ್ಹರನ್ನಾಗಿ ಮಾಡಿದ್ದು ಎಷ್ಟು ಸರಿ? ಇದು ನಾವು ಒಂದು ವಿದ್ಯಾವಂತ ಸಮಾಜ ಇರ್ಬೋದು, ಅಥವಾ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಏನು ಅದಿರ್ಬೋದು, ಇದನ್ನು ಒಪ್ಪಲಿಕ್ಕೆ ಸಾಧ್ಯವಾ? ಇದು ನಮ್ಮ ಮೊದಲ ಪ್ರಶ್ನೆ. ಕುಲ್ಸುಬಾನು ಮತ್ತಿತರರು ಪಾಲ್ಗೊಂಡಿದ್ರು.